ಆದ್ರೆ 47 ಪ್ರದರ್ಶನ ಅದು ಕನ್ನಡ ವರ್ಷನ್ ನಲ್ಲೇ, ಅದರಲ್ಲೂ ಮುಂಬೈ ಮಹಾನಗರದಲ್ಲೇ. ಈ ಮಟ್ಟದಲ್ಲಿ ಯಾವ ಸಿನಿಮಾ ಕೂಡ ಮುಂಬೈ ಮಹಾನಗರ ರೆಡ್ ಕಾರ್ಪೆಟ್ ಹಾಕಿಲ್ಲ ಅಂತ ಅನ್ಸುತ್ತೆ. ಮೂರನೇ ವಾರದಲ್ಲಿ ಈ ಸಿನಿಮಾಗೆ ಒಂದೊಂದು ಚಿತ್ರಮಂದಿರಗಳು 4 ಪ್ರದರ್ಶನಗಳು ಕೊಟ್ಟಿವೆ, 3 ಪ್ರದರ್ಶನಗಳು ಕೊಟ್ಟಿವೆ. ಒಂದು ಕಾಲದಲ್ಲಿ ತಿಲಕ್, ಪೂಜಾ, ಮಧುಬನ್ ಅನ್ನುವ 3 ಚಿತ್ರಮಂದಿರಗಳಿವೆ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮುಂಬೈ ಮಹಾನಗರದಲ್ಲಿ ಸೂ ಫ್ರಮ್ ಸೋ ಸಿನಿಮಾ 3ನೇ ವಾರಕ್ಕೆ ಕಾಲಿಟ್ಟಿದೆ. ಹೀಗಿರಬೇಕಾದ್ರೆ ಈ ಸಿನಿಮಾಗೆ 3ನೇ ವಾರದಲ್ಲಿ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲ ವಾರ ಈ ಸಿನಿಮಾಗೆ ಸಿಕ್ಕಿರೋದು ಬೆರಳೆಣಿಕೆಯ ಪ್ರದರ್ಶನ, ಹಾಗೆ ಬೆರಳೆಣಿಕೆಯ ಚಿತ್ರಮಂದಿರ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು ಚಿತ್ರಮಂದಿರಗಳನ್ನು ನೀಡಿರುವಂಥ ಪ್ರದರ್ಶನ ಕೇವಲ ಒಂದೇ. ಆದರೆ 2ನೇ ವಾರಕ್ಕೆ ಪ್ರದರ್ಶನಗಳ ಸಂಖ್ಯೆ ಹೆಚ್ಚಾಯಿತು. ಇದೀಗ 3ನೇ ವಾರಕ್ಕೆ ಈ ಸಿನಿಮಾ ಕಾಲಿಟ್ಟಿದೆ. 3ನೇ ವಾರದಲ್ಲಿ ಈ ಸಿನಿಮಾಗೆ ಒಂದೊಂದು ಚಿತ್ರಮಂದಿರಗಳು 4 ಪ್ರದರ್ಶನಗಳು ಕೊಟ್ಟಿವೆ, 3 ಪ್ರದರ್ಶನಗಳು ಕೊಟ್ಟಿವೆ. ಹಾಗಂದ ಮಾತ್ರಕ್ಕೆ ಮೊದಲ ವಾರ ಅಂತ ಹೇಳಿದ ಕೂಡಲೇ ಶುಕ್ರವಾರವೇ ಈ ಸಿನಿಮಾ ರಿಲೀಸ್ ಆಯಿತಾ ಅಂತ ಕೇಳಿದರೆ ಇಲ್ಲ. ಅದಾಗಿ ಒಂದಿಷ್ಟು ದಿನಗಳ ಬಳಿಕ ಈ ಸಿನಿಮಾ ಮುಂಬೈಗೆ ಎಂಟ್ರಿ ಕೊಡ್ತು. ಇದೀಗ 3ನೇ ವಾರಕ್ಕೆ ಈ ಸಿನಿಮಾ ಕಾಲಿಟ್ಟಿದೆ. 3ನೇ ವಾರದಲ್ಲಿ ಈ ಸಿನಿಮಾಗೆ ಸಿಕ್ಕಿರುವಂಥ ಚಿತ್ರಮಂದಿರಗಳು ಎಷ್ಟು ಅಂತ ಕೇಳಿದ್ರೆ ಬರೋಬ್ಬರಿ 25 ಚಿತ್ರಮಂದಿರಗಳಲ್ಲಿ ಸೂ ಫ್ರಮ್ ಸೋ ಕನ್ನಡ ಸಿನಿಮಾ ಕನ್ನಡ ವರ್ಷನ್ನಲ್ಲೇ ಪ್ರದರ್ಶನ ಕಾಣ್ತಾ ಇದೆ. ಬರೋಬ್ಬರಿ ನಾಳೆಗೆ ಈ ಸಿನಿಮಾ ಮುಂಬೈ ಮಹಾನಗರದಲ್ಲಿ ಪ್ರದರ್ಶನಗಳು ಕಾಣೋದು 47. ನಿನ್ನೆ ಈ ಸಿನಿಮಾದ ಪ್ರದರ್ಶನ ಬರೋಬ್ಬರಿ 50 ಇತ್ತು, 3 ಕಡಿಮೆ ಆಗಿದೆ ಕಾರಣಾಂತರಗಳಿಂದ. ಆದರೆ 47 ಪ್ರದರ್ಶನ ಅದು ಕನ್ನಡ ವರ್ಷನ್ನಲ್ಲೇ, ಅದರಲ್ಲೂ ಮುಂಬೈ ಮಹಾನಗರದಲ್ಲೇ. ಈ ಮಟ್ಟದಲ್ಲಿ ಯಾವ ಸಿನಿಮಾ ಕೂಡ ಮುಂಬೈ ಮಹಾನಗರ ರೆಡ್ ಕಾರ್ಪೆಟ್ ಹಾಕಿಲ್ಲ ಅಂತ ಅನಿಸುತ್ತೆ. ಅಂದರೆ ಕನ್ನಡ ಸಿನಿಮಾದ ಬಗ್ಗೆ ಹೇಳ್ತಾ ಇರೋದು. ಕನ್ನಡದ KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಇದು ಡಬ್ಬಿಂಗ್ ವರ್ಷನಲ್ಲಿ ಅಲ್ಲಿ ರಿಲೀಸ್ ಆಗಿದೆ, ಪ್ರದರ್ಶನ ಕಂಡಿದೆ. ಆದರೆ ಕನ್ನಡದಲ್ಲೇ ಈ ರೀತಿಯಾದಂಥ ಚಿತ್ರಮಂದಿರಗಳು ಸಿಕ್ಕಿದೆಯಾ, ಈ ಮಟ್ಟದಲ್ಲಿ ಪ್ರದರ್ಶನಗಳು ಸಿಕ್ಕಿದೆಯಾ ಅಂತ ಕೇಳಿದರೆ ಇಲ್ಲ. ನಾಳಿನ ಪ್ರದರ್ಶನ ನೋಡಿ, ಸಿನಿಪೋಲಿಸ್ನಲ್ಲಿ 2 ಪ್ರದರ್ಶನ, ಮತ್ತೊಂದು ಸಿನಿಪೋಲಿಸ್ ಠಾಣೆಯಲ್ಲಿರುವಂಥ ಸಿನಿಪೋಲಿಸ್ನಲ್ಲಿ 3 ಪ್ರದರ್ಶನ, ಹಾಗೆ ಮೂವಿ ಟೈಮ್ ಅನ್ನೋ ಒಂದು ಚಿತ್ರಮಂದಿರ ಇದೆ, ಇಲ್ಲಿ 4 ಪ್ರದರ್ಶನ. ಹೀಗೆ ಪ್ರದರ್ಶನಗಳು ಸಿಕ್ಕಾಪಟ್ಟೆ ಪ್ರದರ್ಶನಗಳನ್ನು ಸೂ ಫ್ರಮ್ ಸೋ ಸಿನಿಮಾಗೆ ಮುಂಬೈ ಮಹಾನಗರ ನೀಡಿದೆ. ನೋಡಿ, ಇಲ್ಲೊಂದು ತಿಲಕ್ ಅನ್ನುವ ಚಿತ್ರಮಂದಿರ, ತಿಲಕ್ ಸಿನಿಪ್ಲೆಕ್ಸ್ ಅಂತ. ಇದು ಒಂದು ಕಾಲದಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಸಮುಚ್ಚಯ ಆಗಿತ್ತು, ಕಾಸರಗೋಡಿನಲ್ಲಿ ಹೇಳಿದ್ದೆ. ಹಾಗೆ ಇದೇ ಮುಂಬೈ ಮಹಾನಗರದ G7 ಅನ್ನುವ ಚಿತ್ರಮಂದಿರದ ಬಗ್ಗೆ ಕೂಡ ನಾನು ಹೇಳಿದ್ದೆ. ಅದೇ ರೀತಿ ತಿಲಕ್ ಸಿನಿಪ್ಲೆಕ್ಸ್ ಅನ್ನುವ ಚಿತ್ರಮಂದಿರ, ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಪ್ರಸ್ತುತ. ಒಂದು ಕಾಲದಲ್ಲಿ ತಿಲಕ್, ಪೂಜಾ, ಮಧುಬನ್ ಅನ್ನುವ 3 ಚಿತ್ರಮಂದಿರಗಳಿತ್ತು. ಇನ್ನೊಂದು ಮಾಹಿತಿಯ ಪ್ರಕಾರ ಗೋಪಿ ಅನ್ನುವ ಮತ್ತೊಂದು ಚಿತ್ರಮಂದಿರ ಇತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಸರಿಯಾದಂತಹ ಮಾಹಿತಿ ಇಲ್ಲ. ಪ್ರಸ್ತುತ ಸಿಕ್ಕಿರುವಂಥ ದಾಖಲೆಗಳ ಪ್ರಕಾರ ಇರುವಂಥದ್ದು 3 ಚಿತ್ರಮಂದಿರ: ಮಧುಬನ್, ತಿಲಕ್ ಹಾಗೆ ಪೂಜಾ. ಈ ಪೈಕಿ ಮಧುಬನ್ ಹಾಗೆ ಪೂಜಾ ಈ 2 ಆಡಿಟೋರಿಯಂ ಕಾರ್ಯನಿರ್ವಹಿಸ್ತಾ ಇದೆ. ಚಿತ್ರಮಂದಿರದ ಹೆಸರು ಮಾತ್ರ ತಿಲಕ್ ಸಿನಿಪ್ಲೆಕ್ಸ್ ಅಂತ. ಈ ಪೈಕಿ ಮಧುಬನ್ ಅನ್ನುವ ಆಡಿಟೋರಿಯಂನಲ್ಲಿ ರಾತ್ರಿ 7:45ಕ್ಕೆ ಸೂ ಫ್ರಮ್ ಸೋ ಕನ್ನಡ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇದೆ ಅಂತ ನೀವು ಕೇಳೋದಾದರೆ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ಫುಲ್ಲು, ಅದು 3ನೇ ವಾರದಲ್ಲೂ, ಅದರಲ್ಲೂ ಕನ್ನಡ ಸಿನಿಮಾ ಮುಂಬೈ ಮಹಾನಗರದಲ್ಲಿ. ಇದನ್ನು ಹೊರತುಪಡಿಸಿದರೆ ಮುಂಬೈ ಮಹಾನಗರದ ಬಹುತೇಕ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಈ ಸಿನಿಮಾಗೆ ರೆಡ್ ಕಾರ್ಪೆಟ್ ಹಾಕಿದೆ. ಅತ್ಯುತ್ತಮವಾದಂಥ ಪ್ರದರ್ಶನ, ಅತ್ಯುತ್ತಮವಾದಂಥ ಪ್ರತಿಕ್ರಿಯೆ ಮುಂಬೈ ಮಹಾನಗರದಲ್ಲಿ 3ನೇ ವಾರದಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಅದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಆದರೆ 47 ಪ್ರದರ್ಶನ ಅದು ಕನ್ನಡ ವರ್ಷನ್ನಲ್ಲೇ, ಅದರಲ್ಲೂ ಮುಂಬೈ ಮಹಾನಗರದಲ್ಲೇ. ಈ ಮಟ್ಟದಲ್ಲಿ ಯಾವ ಸಿನಿಮಾ ಕೂಡ ಮುಂಬೈ ಮಹಾನಗರ ರೆಡ್ ಕಾರ್ಪೆಟ್ ಹಾಕಿಲ್ಲ ಅಂತ ಅನ್ಸುತ್ತೆ. 3ನೇ ವಾರದಲ್ಲಿ ಈ ಸಿನಿಮಾಗೆ ಒಂದೊಂದು ಚಿತ್ರಮಂದಿರಗಳು 4 ಪ್ರದರ್ಶನಗಳು ಕೊಟ್ಟಿವೆ, 3 ಪ್ರದರ್ಶನಗಳು ಕೊಟ್ಟಿವೆ. ಒಂದು ಕಾಲದಲ್ಲಿ ತಿಲಕ್, ಪೂಜಾ, ಮಧುಬನ್ ಅನ್ನುವ 3 ಚಿತ್ರಮಂದಿರಗಳಿವೆ.